ಆತ್ಮೀಯ ಬಂಧುಗಳೇ, ಕೊಲ್ಯದ ಶ್ರೀ ಪ್ರೀತಮ್ ಕುಮಾರ್ ಇವರ ಶ್ರೀರಾಮ ದರ್ಶನ ಭಕ್ತಿಗೀತೆಯ ಸರಣಿಯ 2ನೆಯ ಭಕ್ತಿಗೀತೆಯ ಬಿಡುಗಡೆ ಕಾರ್ಯಕ್ರಮ. ಇದನ್ನು ಬಿಡುಗಡೆ ಮಾಡಲು ನಮ್ಮೊಂದಿಗಿದ್ದಾರೆ ಮಂಗಳೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ BJPಯ ಅಧ್ಯಕ್ಷರು ಶ್ರೀಯುತ ಚಂದ್ರಹಾಸ್ ಪಂಡಿತ್ ಅವರವರು. ಅವರನ್ನು ನಾನು ವೇದಿಕೆ ಹತ್ತಿರ ಮುಂಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಕೊಲ್ಯ ಶ್ರೀರಾಮ ಮಂದಿರದ ಮಾಜಿ ಅಧ್ಯಕ್ಷರು, ಅದರ ಗೌರವ ಸಲಹೆಗಾರರು ಆಗಿರುವಂತಹ ಶ್ರೀಯುತ ಜಯಂತ್ ಪರಿಯತ್ತೂರು ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಶ್ರೀರಾಮ ದರ್ಶನ ಸರಣಿ ಭಕ್ತಿಗೀತೆಯ ಸಾಹಿತ್ಯ ರಾಗ ಸಂಯೋಜನೆ ಮಾಡಿ ಮೊದಲನೆಯ ಭಕ್ತಿಗೀತೆಗೆ ಧ್ವನಿ ನೀಡಿದಂತಹ ಶ್ರೀಯುತ ಪ್ರೀತಮ್ ಕುಮಾರ್ ಮಾಸ್ಟರ್ ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಧೀರಜ್ ಗಟ್ಟಿಯವರು ಉದ್ಯಮಿ, ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಅಧ್ಯಕ್ಷರು ಅವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಹಾಗೆಯೇ ಈ ಭಕ್ತಿಗೀತೆ ಸರಣಿಯ ನಿರ್ಮಾಪಕಿಯಾಗಿ ಸಹಕಾರ ನೀಡುತ್ತಿರುವಂತಹ ಶ್ರೀಯುತ ಪ್ರೀತಮ್ ಕುಮಾರ್ ಮಾಸ್ಟರ್ ಅವರ ಧರ್ಮಪತ್ನಿ ಶ್ರೀಮತಿ ಪೂರ್ಣಿಮಾ ಇವರನ್ನು ಕೂಡ ಆಹ್ವಾನಿಸ್ತಾ ಇದ್ದೇನೆ. ಇದೊಂದು ಸಾಂಕೇತಿಕವಾದಂತಹ ಸರಳ ಬಿಡುಗಡೆ ಕಾರ್ಯಕ್ರಮ. ಈಗ ಲಾಕ್ಡೌನ್ ಇರೋದರಿಂದ ಇದನ್ನು ಹೊರಗೆ ಎಲ್ಲಿಯೂ ಮಾಡುವ ಹಾಗಿಲ್ಲ. ಆದರೆ ಧ್ವನಿ ಭಕ್ತಿಗೀತೆ ತಯಾರಾಗಿ ಹತ್ತಿರ 1 ತಿಂಗಳಾಗ್ತಾ ಬಂತು. ಹಾಗಾಗಿ ಇದನ್ನು ಬಿಡುಗಡೆ ಮಾಡುವಂತಹ ಈ ಸಮಯದಲ್ಲಿ ಬಿಡುಗಡೆ ಮಾಡಿದರೆ ಎಲ್ಲರ ಮನೆಯಲ್ಲಿರುವಂತಹ ಸಮಯ ವೀಕ್ಷಣೆ ಮಾಡಲಿಕ್ಕೆ, ಭಕ್ತಿಗೀತೆಯನ್ನು ಆನಂದಿಸಲಿಕ್ಕೆ ಅನುಕೂಲವಾಗುತ್ತದೆ. ಆ ಒಂದು ಭಕ್ತಿಯ ಆಹ್ಲಾದತೆಯನ್ನು ಆನಂದಿಸಲಿಕ್ಕೆ ಅನುಕೂಲ ಆಗುತ್ತದೆ ಎನ್ನುವಂತಹ ಕಾರಣದಿಂದ ಇದನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮವನ್ನು ಬಿಡುಗಡೆ ಮಾಡಲು ಬಂದಂತಹ ಶ್ರೀಯುತ ಚಂದ್ರಹಾಸ್ ಪಂಡಿತ್ ಅವರು ಉದ್ಯಮಿಯಾಗಿ, ಮಂಗಳೂರು ವಿಧಾನಸಭಾ ಕ್ಷೇತ್ರದ BJPಯ ಅಧ್ಯಕ್ಷರಾಗಿ ಹಾಗೂ ಎಲ್ಲ ಪರಿಸರದ ಸಂಘ ಸಂಸ್ಥೆಗಳಿಗೆ ಸಹಾಯ ನೀಡುತ್ತಿರುವಂತಹ ಶ್ರೀಯುತ ಚಂದ್ರಹಾಸ್ ಪಂಡಿತರವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಪ್ರೀತಮ್ ಮಾಸ್ಟರ್ ಅವರು ಗುಲಾಬಿ ಹೂವನ್ನು ನೀಡುವ ಮೂಲಕ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಹಿರಿಯರಾದಂತಹ ಶ್ರೀಯುತ ಜಯಂತ್ ಪರಿಯತ್ತೂರವರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಕೊಲ್ಯ ಶ್ರೀರಾಮ ಮಂದಿರ ಸರಿಸುಮಾರು 50 ವರ್ಷಗಳನ್ನು ದಾಟಿ ಸಮಾಜದಲ್ಲಿ ಧಾರ್ಮಿಕ ಹಾಗೂ ಆರಾಧನೆಯ ಕೇಂದ್ರವಾಗಿ ಬೆಳಗಿ ಬರುತ್ತಿರುವಂತಹ ಸಂಸ್ಥೆ. ಅದರೊಟ್ಟಿಗೆ ಅದರ ಸಹ ಸಂಸ್ಥೆಯಾಗಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಮಹಿಳಾ ವಿಭಾಗ ಕೂಡ ಕಾರ್ಯಕ್ರಮವನ್ನು ನೀಡುತ್ತಾ ಇದೆ. ಇದೀಗ ಶ್ರೀಯುತ ಜಯಂತ್ ಪರಿಯತ್ತೂರು ಇವರಿಗೆ ನಮ್ಮ ಇಂದುಮತಿಯವರು ಬಂದು ಹೂವಿನ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಯುತ ಧೀರಜ್ ಗಟ್ಟಿಯವರು ನಮ್ಮೊಂದಿಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹ ನಿರ್ಮಾಣದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ. ಮೊದಲ ಭಕ್ತಿಗೀತೆಗೆ ಅವರು ಸಹಕಾರ ನೀಡಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಶ್ರೀಮತಿ ಸುಂದರಿ ಕೊಲ್ಯ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಪ್ರೀತಮ್ ಕುಮಾರ್ ಮಾಸ್ಟರ್ ಈ ವಿಶೇಷವಾಗಿ ಧ್ವನಿ ಸರಣಿಯ ಭಕ್ತಿಗೀತೆಯ ಸರಣಿ ಕಾರ್ಯಕ್ರಮವನ್ನು ನಿರೂಪಿಸ್ತಾ ಇದ್ದಾರೆ. ಸಾಹಿತ್ಯವನ್ನು ರಚಿಸಿ ಮೊದಲನೆಯ ಭಕ್ತಿಗೀತೆಗೆ ಅವರೇ ಧ್ವನಿಯನ್ನು ನೀಡಿದ್ದಾರೆ. 2ನೆಯ ಭಕ್ತಿಗೀತೆಗೆ ಒಬ್ಬರ ಗೆಳೆಯರಿಂದ ಧ್ವನಿಯನ್ನು ನೀಡಿಸಿದ್ದಾರೆ. ಬಹಳ ಒಳ್ಳೆಯದಾಗಿ ಪದ್ಯ ಮೂಡಿಬಂದಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಪದ್ಯವನ್ನು ಭಕ್ತಿಗೀತೆಯನ್ನು ನೀವು ನೋಡಬಹುದು. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ನಮ್ಮ ಪೊಸಕುರಲ್ ಬಳಗದ ಶ್ರೀಯುತ ಶಿವಶಂಕರ್ ಇವರು ಬಂದು ಸ್ವಾಗತದ ಹೂವಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಿರ್ಮಾಪಕಿಯಾಗಿ ಶ್ರೀ ಪ್ರೀತಮ್ ಕುಮಾರ್ರವರ ಧರ್ಮಪತ್ನಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಮನೆಯ ಸಹಕಾರ ಇಲ್ಲದಿದ್ದರೆ ಯಾವುದೇ ಕಾರ್ಯಕ್ರಮಗಳನ್ನು, ಯಾವುದೇ ರೀತಿಯ ಚಟುವಟಿಕೆಗಳನ್ನು ಮಾಡಲಿಕ್ಕೆ ಕಷ್ಟ. ಅಂತಹ ಒಳ್ಳೆಯ ಸಹಕಾರ ನೀಡುತ್ತಿರುವಂತಹ ಶ್ರೀಮತಿ ಪೂರ್ಣಿಮಾ ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಶ್ರೀಮತಿ ಸುಜಯ ಇವರು ಬಂದು ಹೂವಿನ ಸ್ವಾಗತವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಾಂಧವರೇ, ಸರಳವಾದಂತಹ ಸಾಂಕೇತಿಕವಾದಂತಹ ಕಾರ್ಯಕ್ರಮ, ಕೇವಲ ಉದ್ಘಾಟನೆ ಮಾತ್ರ, ಯಾವುದೇ ರೀತಿಯ ಜನವನ್ನು ಸೇರಿಸದೆ ಕೇವಲ 5-10 ನಿಮಿಷಗಳ ಕಾರ್ಯಕ್ರಮ. ಇದೀಗ ಈ ಕಾರ್ಯಕ್ರಮವನ್ನು ಮೊದಲಿಗೆ ದೀಪ ಬೆಳಗಿಸುವ ಮೂಲಕ ಶ್ರೀಯುತ ಚಂದ್ರಹಾಸ್ ಪಂಡಿತ್ರವರು ಈ ಧ್ವನಿ ಸರಣಿಯ 2ನೆಯ ಭಕ್ತಿಗೀತೆ ಶ್ರೀರಾಮ ದರ್ಶನ 2ನೆಯ ಭಕ್ತಿಗೀತೆ ಕಾರ್ಯಕ್ರಮದ ಈ ಭಕ್ತಿಗೀತೆಯನ್ನು ಬಿಡುಗಡೆಗೆ ದೀಪ ಬೆಳಗಿಸಿ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀರಾಮ ಶ್ರೀರಾಮ ಶ್ರೀರಾಮ. ಈ ಶ್ರೀರಾಮ ದೇವರ ಅನಾಹುತ ಶಾರದ ಪಾರ್ವತಿ ಒಂಜಿ ಮೆಚ್ಚಿದ ಬೆಳೆಸೋದು ಸಾವಿರಾರು ಲಕ್ಷಾಂತರಗಳಲ್ಲಿ ಕೂಡ ಭಕ್ತಿಯ ಭಾವದಲ್ಲಿ ನನಾತು ಭಕ್ತಿ ಬೆಟ್ಟ ಕಾವಡ ಮತ್ತು ಮುಖಾಂಗ ಓಮಾ ಸರ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ 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 ಶಾಂತಿ. ಓಂ ಶಾಂತಿ ಶಾಂತಿ ಓಂ ಶಾಂತಿ ಶಾಂತಿ ಶಾಂತಿ. ಆತ್ಮೀಯ ಬಂಧುಗಳೇ, ಶ್ರೀರಾಮ ದರ್ಶನ ಭಕ್ತಿಗೀತೆ ಸರಣಿ ಕಾರ್ಯಕ್ರಮವನ್ನು ನಿರ್ಮಿಸಬೇಕಿದ್ರೆ ಅದಕ್ಕೆ ಶ್ರಮ ಇದೆ. ಸಾಹಿತ್ಯ ರಚನೆಯಾಗಬೇಕು, ಸಾಹಿತ್ಯ ರಚನೆಗೆ ರಾಗ ಸಂಯೋಜನೆ ಆಗಬೇಕು, ಆ ನಂತರ ಅದರ ನಿರ್ಮಾಣದ ಖರ್ಚು ವೆಚ್ಚಗಳು ಇದೆಲ್ಲವನ್ನು ನಿಭಾಯಿಸಬೇಕು. ಹಾಗೂ ಅದನ್ನು ಬಿಡುಗಡೆ ಆಗುವವರೆಗೆ ಯಾವ ರೀತಿ ಮೂಡು ಬರುತ್ತದೆ ಅನ್ನುವಂತಹ ಆತಂಕ ಎಲ್ಲ ಕಾತರಗಳಲ್ಲಿ ಈ ಸರಣಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಇನ್ನೂ ಕಾರ್ಯಕ್ರಮಗಳು ಇನ್ನೂ 3-4 ಭಕ್ತಿಗೀತೆಗಳನ್ನು ರಚಿಸುವಂತಹ, ಅದಕ್ಕೂ ಮುಂದಕ್ಕೂ ಬೇರೆ ಬೇರೆ ರೀತಿಯ ಭಕ್ತಿಗೀತೆಗಳನ್ನು ಬರೆಯುವಂತಹ ನಿರ್ಮಾಣ ಮಾಡುವಂತಹ ಉದ್ದೇಶವನ್ನು ಶ್ರೀಯುತ ಪ್ರೀತಮ್ ಮಾಸ್ಟರವರು ಹೊಂದಿದ್ದಾರೆ. ಅವರು ಇದೀಗ 2 ಅವರ ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮನನ್ನು ನೆನೆಸುತ್ತಾ ರಾಮದೇವರನ್ನು ಪ್ರತಿನಿತ್ಯ ಮನಸ್ಸಲ್ಲಿಟ್ಕೊಂಡು ಮೊದಲನೆಯ ಶ್ರೀರಾಮ ದರ್ಶನವನ್ನು ಏನೋ ಮನಸ್ಸಿಗೆ ಬಂದ ಹಾಗೆ ಬರೆದಿದ್ದೇನೆ. ಅದು ಅತ್ಯಂತ ಯಶಸ್ಸು ಬಂದಿದೆ. ಆ ಯಶಸ್ಸಿಗೆ ಮುಖ್ಯವಾಗಿ ಎಲ್ಲ ವೀಕ್ಷಕರು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಸಹಕರಿಸಿದ್ದೀರಿ. ನಿಮಗೆ ವಂದನೆಗಳು. ಹಾಗೆಯೇ ನಿಮ್ಮೆಲ್ಲ ಪ್ರೋತ್ಸಾಹದೊಂದಿಗೆ 2ನೆಯ ಈ ರಾಮದರ್ಶನ ಭಕ್ತಿಗೀತೆಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಅದಕ್ಕೂ ಸಹ ನಮಗೆ ನಿಮ್ಮ ಮುಂದಕ್ಕಿಂತ ಇನ್ನಷ್ಟು ಜಾಸ್ತಿ ಸಹಕಾರ ಬೇಕು. ಇನ್ನಷ್ಟು ಹಲವಾರು ರಾಮದೇವರ ಭಕ್ತಿ ಗೀತೆಯನ್ನು ಬರೆಯುತ್ತಿದ್ದೇವೆ. ಅದಕ್ಕೆ ಇನ್ನಷ್ಟು ಎಲ್ಲ ಸಹಕಾರವನ್ನು ಪ್ರೋತ್ಸಾಹವನ್ನು ಕೋರುತ್ತಿದ್ದೇವೆ. ರಾಮ ದೇವರ ಕೃಪೆಯು ಸದಾ ಎಲ್ಲರೊಂದಿಗಿರಲಿ. ಎಲ್ಲ ಒಳ್ಳೆಯ. ಶ್ರೀಯುತ ಪ್ರೀತಮ್ ಕುಮಾರ್ ಕೊಲ್ಯ ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಅಧ್ಯಾಪಕರಾಗಿ, ಪ್ರವೃತ್ತಿಯಲ್ಲಿ ಅವರು ಕೃಷಿ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಪ್ರವೃತ್ತಿಯನ್ನು ತೊಡಗಿಸಿಕೊಂಡಿದ್ದಾರೆ. ಅದರೊಟ್ಟಿಗೆ ಅವರು ಶ್ರೀರಾಮ ಮಂದಿರ ಕೊಲ್ಯ ಇದರ ಸದಸ್ಯರಾಗಿ ಒಳ್ಳೆಯ ಭಜನಾಕಾರರು. ಭಜನಾ ಸಂಕೀರ್ತನೆಯನ್ನು ಹಾಡುವುದರಲ್ಲಿ ಎತ್ತಿದ ಕೈ. ಅದರಲ್ಲೂ ಕೂಡ ಅವರ ಮಂಗಲ ಪದ್ಯ ಅದು ಭಕ್ತರನ್ನು ಭಾವುಕತೆಗೆ ಸೆಳೆಯುತ್ತದೆ. ಅಂತಹ ಒಂದು ಒಳ್ಳೆಯ ಭಕ್ತಿ ಭಾವುಕತೆಯ ಭಜನಾಕಾರರಾಗಿ ಇದೀಗ ಭಕ್ತಿಗೀತೆಯ ಸಾಹಿತ್ಯ ರಚನೆ, ರಾಗ ಸಂಯೋಜನೆ, ಅದರೊಟ್ಟಿಗೆ ಅವರು ಒಳ್ಳೆಯ ಗಾಯಕರು. ಮೊದಲನೇ ಪದ್ಯವನ್ನು ಅವರೇ ಹಾಡಿದ್ದಾರೆ. ಇದೀಗ 2ನೆಯ ಪದ್ಯ ಬಹಳ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಬೇಕು. ಪದ್ಯ ಒಳ್ಳೆಯದಾಗಬೇಕು, ಕೇಳುಗರಿಗೆ ನೋಡುಗರಿಗೆ ಅದು ಶ್ರಾವ್ಯವಾಗಬೇಕು, ಕಣ್ಮಣ ಸೆಳೆಯುವಂತಿರಬೇಕು ಎನ್ನುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದನ್ನು ಇದೀಗ ಲ್ಯಾಪ್ಟಾಪ್ನ ಬಟನ್ ಒತ್ತುವ ಮೂಲಕ ಬಿಡುಗಡೆ ಮಾಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಲ್ಯಾಪ್ಟಾಪ್ನಲ್ಲಿ ಮತ್ತು ಅಲ್ಲಿ ಟಿ ವಿ ಪರದೆಯ ಮೇಲೆ ಏಕಕಾಲದಲ್ಲಿ ಪದ್ಯ ಮೂಡಿ ಬರ್ತದೆ. ಇದೀಗ ಶ್ರೀಯುತ ಚಂದ್ರಹಾಸ್ ಪಂಡಿತ್ ಅವರವರು
ಕೊಲ್ಯ ಶ್ರೀರಾಮನೇ ಶ್ರೀರಾಮನೇ ಕೊಲ್ಯ ಶ್ರೀರಾಮನೇ ರಾಮ ರಾಮ ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಶನಿವಾರ ಪೂಜೆಗೆಂದು ಬಂದಿಹರು ಭಕ್ತರು ಇಂದು ಶ್ರೀರಾಮನೇ ತೋರೆಯ ನಿನ್ನಯ ದರ್ಶನ ಶ್ರೀರಾಮನೇ ತೋರೆಯ ನಿನ್ನಯ ದರ್ಶನ ನಿನ್ನ ಪೂಜಾ ಸಮಯದೊಳು ನಿನ್ನ ನಾಮ ಸ್ಮರಣೆಯೊಳು ನನ್ನ ಮನದ ಆಳದೊಳು ನೀನಿರುವೆ ರಾಮ ಹಾಕುವ ತಾಳಕ್ಕೆ ಮರುಗದೆ ನಿನ್ನ ಮನವು ನಾ ಹಾಕುವ ತಾಳಕ್ಕೆ ಮರುಗದೆ ನಿನ್ನ ಮನವು ನಾ ಪಾಡಿದ ರಾಗಕ್ಕೆ ಹರಸದೆ ನಿನ್ನ ಕರಗಳು ನಾ ಪಾಡಿದ ರಾಗಕ್ಕೆ ಹರಸದೆ ನಿನ್ನ ಕರಗಳು ಶನಿವಾರ ಪೂಜೆಗೆಂದು ಬಂದಿಹರು ಭಕ್ತರು ಇಂದು ಶ್ರೀರಾಮನೇ ತೋರೆಯ ನಿನ್ನಯ ದರ್ಶನ ಶ್ರೀರಾಮನೇ ತೋರೆಯ ನಿನ್ನಯ ದರ್ಶನ ಮಾಡಿದ ಕಾಯದಿ ವಿಘ್ನಗಳು ಬಾರದಂತೆ ನನ್ನೊಂದಿಗಿದ್ದು ಸದಾ ನೀ ಕಾಯೋ ರಾಮ ನಾ ಮಾಡಿದ ಕಾಯದಿ ವಿಘ್ನಗಳು ಬಾರದಂತೆ ನನ್ನೊಂದಿಗಿದ್ದು ಸದಾ ನೀ ಕಾಯೋ ರಾಮ ಸಂಕಷ್ಟ ಎಷ್ಟೇ ಬರಲಿ ಸಹಿಸುವ ಶಕ್ತಿಯನಗೆ ಸಂಕಷ್ಟ ಎಷ್ಟೇ ಬರಲಿ ಸಹಿಸುವ ಶಕ್ತಿಯನಗೆ ನೀ ತುಂಬೆಯ ಎನ್ನಲಿ ಸಹನೆಯ ರಾಮ ನೀ ತುಂಬೆಯ ಎನ್ನಲಿ ಸಹನೆಯ ರಾಮ ಶನಿವಾರ ಪೂಜೆಗೆಂದು ಬಂದಿಹರು ಭಕ್ತರು ಇಂದು ಶ್ರೀರಾಮನೇ ತೋರೆಯ ನಿನ್ನಯ ದರ್ಶನ ಶ್ರೀರಾಮನೇ ತೋರೆಯ ನಿನ್ನಯ ದರ್ಶನ ಪೂಜ ಫಲವು ಎಂದು ಧರ್ಮ ಮಾರ್ಗವಾಗಲಿ ಎನಗೆ ಇಹ ಪರದ ಭಕುತಿಯು ಎಂದು ನಿನ್ನ ಪಾದ ಕರ್ಪಿಸುವೆನಾ
ಪೂಜಾ ಫಲವು ಎಂದು ಧರ್ಮ ಮಾರ್ಗವಾಗಲಿ ಎನಗೆ ಇಹ ಪರದ ಭಕುತಿಯು ಎಂದು ನಿನ್ನ ಪಾದ ಕರ್ಪಿಸುವೆನಾ. ಸರ್ವದೇವ ದೇವಾಯ ನೀನು ಕೋದಂಡ ರಾಮ ನೀನು, ಸರ್ವದೇವ ದೇವಾಯ ನೀನು ಕೋದಂಡ ರಾಮ ನೀನು. ಶರಣಾದೆನು ಹನುಮ ಪೂಜಿತ ಚರಣ ಕಮಲಕ್ಕೆ, ಶರಣಾದೆನು ಹನುಮ ಪೂಜಿತ ಚರಣ ಕಮಲಕ್ಕೆ. ಶನಿವಾರ ಪೂಜೆಗೆಂದು ಬಂದಿಹರು ಭಕ್ತರು ಇಂದು, ಶ್ರೀರಾಮನೇ ತೋರೆಯ ನಿನ್ನಯ ದರ್ಶನ, ಶ್ರೀರಾಮನೇ ತೋರೆಯ ನಿನ್ನಯ ದರ್ಶನ. ರಾಮ 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 ಸೀತಾ ರಾಮ ರಾಮ ರಾಮ, 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 ರಾಮ 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 ಸೀತಾ ರಾಮ ರಾಮ ರಾಮ. ಆತ್ಮೀಯ ಬಂಧುಗಳೇ, ಶ್ರೀರಾಮ ದರ್ಶನ ಸರಣಿ ಭಕ್ತಿಗೀತೆ 2ನೇ ಪದ್ಯವನ್ನು ನಾವೆಲ್ಲ ವೀಕ್ಷಿಸಿದ್ದೇವೆ. ಇನ್ನು ಯೂಟ್ಯೂಬ್ ಮತ್ತು ಹೊಸಕುರಲ್ನ ಯೂಟ್ಯೂಬ್ ಮತ್ತು ಪ್ರೀತಮ್ ಮಾಸ್ಟರ್ ಅವರ ಯೂಟ್ಯೂಬ್ ಚಾನಲಲ್ಲಿ ಇದು ಲಭ್ಯವಾಗಲಿಕ್ಕಿದೆ. ಅದೇ ರೀತಿ ಹೊಸಕುರಲ್ 24x7 ವಾಹಿನಿಯಲ್ಲಿ ಬೆಳಗಿನ ಭಕ್ತಿಗೀತೆಯಲ್ಲಿ ಈ ಪದ್ಯ ಮೂಡಿ ಬರಲಿಕ್ಕಿದೆ, ಎಲ್ಲರೂ ನೋಡಬಹುದು. ಇದೀಗ ಈ ಪದ್ಯವನ್ನು ಭಕ್ತಿಗೀತೆಯನ್ನು ಬಿಡುಗಡೆ ಮಾಡಿದಂತಹ ಶ್ರೀಯುತ ಚಂದ್ರಹಾಸ್ ಪಂಡಿತ ಹೌಸರವರು 2 ಮಾತುಗಳನ್ನು ಆಡಬೇಕಾಗಿ ಶುಭಾಶಯ, ಅದರೊಟ್ಟಿಗೆ ಸಹಕಾರದ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾವೆಲ್ಲರೂ ಇವತ್ತು ಸಂಕಷ್ಟದ ಕಾಲದಲ್ಲಿದ್ದಾಗ ನಮ್ಮನ್ನು ರಕ್ಷಣೆ ಮಾಡಿದ್ದು ಯಾರಂತ ಕೇಳಿದ್ರೆ ಈ ದೇಶದ ಕಣ್ಣಂಥ ಮಹಾನ್ ಶಕ್ತಿ ಶ್ರೀರಾಮ ದೇವರು. ಈ ಶ್ರೀರಾಮ ದೇವರ ಅನನ್ಯ ಭಕ್ತರಾದಂತಹ ಪ್ರೀತಮ್ ಕುಮಾರ್ ಅವರು ಬಾಲ್ಯದಿಂದಲೇ ಈ ಭಾಗದ ಕೊಲ್ಯದ ಭಜನಾ ಮಂದಿರ ಶ್ರೀರಾಮ ಭಜನಾ ಮಂದಿರದಲ್ಲಿ ತಾನು ಭಜನೆಯ ಮೂಲಕ ಹಾಡ್ತಾ ಇವತ್ತೊಬ್ಬ ರಾಗ ಸಂಯೋಜಕ ಮತ್ತು ಸಾಹಿತ್ಯ ರಚನೆ ಮಾಡುವಂಥ ಹಂತಕ್ಕೆ ತಂದು ನಿಲ್ಲಿಸಿದ್ದು ಆ ಭಕ್ತನ, ಆ ರಾಮನ ಭಕ್ತಿ. ಹಾಗಾಗಿ ಇವತ್ತು ಆ ರಾಮನ ಭಕ್ತಿಯಿಂದಲೇ ಅವರು ತನ್ನ ಜೀವನವನ್ನು ಭಾಳ ಸಾರ್ಥಕತೆಯಿಂದ ನಡೆಸ್ಕೊಂಡು ಬಂದಂತಹ ಹೆಮ್ಮೆ ಅವರಿಗಿದೆ, ಸಂತೃಪ್ತಿ ಅವರಿಗಿದೆ. ಹಾಗಾಗಿ ಕಳೆದ 1-2 ತಿಂಗಳಿಂದ ಮುಂಚೆ ಪ್ರಥಮ ಹಂತದ ಸರಣಿಯನ್ನು ಅವರು ನಮ್ಮ ಶ್ರೀ ಕ್ಷೇತ್ರ ಕನ್ಯಾಡಿಯ ಪರಮ ಪೂಜ್ಯರಾದಂತಹ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಶುಭಾಶೀರ್ವಾದದೊಂದಿಗೆ ನಡೆಸಿ ಇವತ್ತು 2ನೇ ಸುರುಳಿಯನ್ನು ಬಿಡುಗಡೆಗೊಳಿಸಿದ್ದಾರೆ. ಭಾಳ ಅತ್ಯುತ್ತಮವಾದಂಥ ರಾಗ ಸಂಯೋಜನೆಯನ್ನು ಮಾಡಿದ್ದಾರೆ. ನಾನು ಕೇಳಿದೆ ಅವರ ಹತ್ರ, ತಮಗೆ ಸಂಗೀತದ ಬಗ್ಗೆ ಏನಾದರೂ ಜ್ಞಾನ ಇದೆಯಾ ಅಂತೇಳಿ. ಆದರೆ ಅವ್ರು ಹೇಳಿದರು, ನನಗೆ ಶ್ರೀರಾಮನೇ ಸ್ಫೂರ್ತಿ, ಶ್ರೀರಾಮನ ಭಕ್ತಿಯಿಂದ ನನಗೆ ಸಾಹಿತ್ಯ ಹಾಗೂ ರಾಗ ಸಂಯೋಜನೆ ನನ್ನ ಮನಸ್ಸಿನಲ್ಲಿ ಮನಪಟಲದಲ್ಲಿ ಮೂಡಿದಂಥ ಒಂದು ಆ ಸಾಹಿತ್ಯವನ್ನು ಇವತ್ತು ಭಕ್ತಿಯ ಸುಧೆಯ ರೂಪದಲ್ಲಿ ತಳಿಸಲಿಕ್ಕೆ ಅದೊಂದು ಪ್ರೇರೇಪಣೆಯನ್ನು ಕೊಟ್ಟಿದೆ. ಹಾಗಾಗಿ ನಾನು ಸಂಗೀತದ ವಿದ್ವಾಂಸನಲ್ಲ, ಆದರೆ ಸಂಗೀತದ ದಾಸ ಅನ್ನುವಂಥದ್ದು ಅವರಿಗೆ ಒಂದು ಮನವರಿಕೆ ಆಗಿದೆ. ಇವತ್ತು ಭಾಳ ಸಂತೋಷದಿಂದ ಹೆಮ್ಮೆಯಿಂದ ಇವತ್ತೆರಡು ಭಕ್ತಿ ಸುಧೆಯನ್ನು ಅವರು ನಮ್ಮೆಲ್ಲರಿಗೂ ಆಸ್ವಾದಿಸಲಿಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಇಂಥ ಭಕ್ತಿ ಸುಧೆ ಇನ್ನು ಮುಂದೆಯೂ ಕೂಡ ಶ್ರೀರಾಮನ ಕೃಪೆಯಿಂದ ಅವರಿಗೆ ಸರಸ್ವತಿ ಅನುಗ್ರಹವಾಗಲಿ, ಇನ್ನು ಮುಂದೆಯೂ ಇದಕ್ಕಿಂತ ಹೆಚ್ಚಿನ ಒಂದು ಸಂಗೀತದ ಸುಧೆಯನ್ನು ಹರಿಸುವಂಥ ಆ ಒಂದು ಶಕ್ತಿ ಭಗವಂತ ಅವರಿಗೆ ಕೊಡಲಿ. ಆ ಶಾರದೆಯ ಅನುಗ್ರಹದಿಂದವಾಗಿ ಇವತ್ತು ನಮ್ಮೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಗ್ರಹ ಆಗಿದೆ. ಇನ್ನು ಮುಂದೆ ಶ್ರೀರಾಮನ ಅಯೋಧ್ಯೆಯಲ್ಲಿ ಮಹಾ ದೇವಾಲಯ ನಿರ್ಮಿತವಾದ ಸಂದರ್ಭದಲ್ಲಿ ಆ ಅಯೋಧ್ಯೆಯ ಶ್ರೀರಾಮನ ಬಗ್ಗೆ ಒಂದೆರಡು ಭಕ್ತಿ ಸುರುಳಿಯನ್ನು ಮಾಡುವಂಥ ಶಕ್ತಿ ಅವರ ಮನಪಟಲದಲ್ಲಿ ಬರಲಿ ಅನ್ನುವಂಥದ್ದು ನಾವು ಶ್ರೀರಾಮ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇವತ್ತು ಇವತ್ತು ಪ್ರಾರಂಭಗೊಂಡಂಥ ಈ ಸಂಗೀತ ಸುಧೆ ಸಾವಿರಾರು ಲಕ್ಷಾಂತರ ಜನರ ಮನಪಟದಲ್ಲಿ ಮೂಡಿ ಅದರ ಒಂದಿಗೆ ಆಧ್ಯಾತ್ಮಿಕವಾದಂಥ ಶಕ್ತಿಯನ್ನು ಆ ಭಗವಂತ ಎಲ್ಲರಿಗೂ ಕೊಡಲಿ. ಅದರೊಟ್ಟಿಗೆ ಈ ಕೊರೋನಾ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಸಮಯ ಮನೆಯಲ್ಲಿರುವಾಗ ಆ ಒಂದು ಸಂಗೀತವನ್ನು ಆಸ್ವಾದಿಸಿ ನಾವು ಕೂಡ ಆಧ್ಯಾತ್ಮಿಕದಲ್ಲಿ ತಮ್ಮ ಜೀವನವನ್ನು
ಜೀವನವನ್ನು ಸಮರ್ಪಿಸಿ ಅದರೊಟ್ಟಿಗೆ ನಮ್ಮ ಈ ಯಾವುದಂತ ಕೇಳಿದರೆ ಎಲ್ಲದಕ್ಕಿಂತಲೂ ಮಿಗಿಲಾದದ್ದು ಆಧ್ಯಾತ್ಮಿಕ. ಹಾಗಾಗಿ ಆಧ್ಯಾತ್ಮಿಕ ವಿಶೇಷವಾದ ಒಂದು ಶಕ್ತಿ ಇದೆ. ಹಾಗಾಗಿ ಆ ಭಗವಂತ ಶ್ರೀರಾಮ ಎಲ್ರಿಗೂ ಅನುಗ್ರಹ ಮಾಡಲಿ, ಇಡೀ ಜಗತ್ತೇ ಈ ಕೊರೋನಾ ಮುಕ್ತವಾಗಿ ಶ್ರೀರಾಮನ ಕೃಪೆಯಿಂದ ನಡೆಯಲಿ ಅನ್ನುವಂಥದ್ದು ಬಹಳ ಒಂದು ಬಹಳ ಭಕ್ತಿಯಿಂದ ಶ್ರೀರಾಮನಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಮತ್ತು ಶುಭವನ್ನು ಹಾರೈಸ್ತಾ ಇದ್ದಾನೆ. ಎಲ್ರಿಗೂ ಶುಭವಾಗಲಿ. ಅದು ಅಲ್ಲದೆ ಈ ಸಂಗೀತದ ಈ ಸುದ್ದಿಯನ್ನು ಹರಿಸಬೇಕಿದ್ರೆ ಅನೇಕ ಅದರ ಹಿಂದೆ ಕೆಲವೊಂದು ಬಹಳ ಕಷ್ಟವಾದಂಥ ಒಂದು ಕೆಲಸಗಳಿವೆ. ಹಾಗಾಗಿ ಆ ಎಲ್ಲ ಕಷ್ಟಗಳಿಗೆ ಈ ಹೊಸಕೊರಲ್ ತಂಡದಿಂದ ಹಿಡಿದು ಎಲ್ಲ ನಮ್ಮ ಊರಿನ ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಉದಾಹರಣೆಗೆ ನಮ್ಮ ರಾಮ ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ಶ್ರೀರಾಮ ಭಜನಾ ಮಂದಿರ ಇರ್ಬೋದು, ಅನೇಕ ಸಂಗೀತ ಪ್ರೇಮಿಗಳು ನಮ್ಮ ಪ್ರೀತಮ್ರವರಿಗೆ ಸಹಕಾರ ನೀಡಿದ್ದಾರೆ. ಅವರಿಗೂ ಕೂಡ ಆ ಶ್ರೀರಾಮ ದೇವರ ಅನುಗ್ರಹವನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಇದೀಗ ಶ್ರೀಯುತ ಜಯಂತ್ ಪರಿಯತ್ತೂರು ಈ 2ನೆಯ ಭಕ್ತಿಗೀತೆಯ ಸರಣಿ ಪದ್ಯಕ್ಕೆ ಶುಭಾಶಯವನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಂಬರಿನ ಈ ಭಜನ ನಲ್ಲಾರ್ಗೆ ಸ್ಫೂರ್ತಿಯಾದ ದುಂಬಾಗ್ಲ ಎಡ್ಡೆಡ್ಡ ಭಜನೆ ನಮಗೆ ಕೇನುನ ಅವಕಾಶ ತಿಕ್ಕಡು ಅಕ್ಲೆ ಮಾತ್ರ ಶುಭ ಹಾರೈಸುತ್ತೆ ಎನ್ನ ರೆಡ್ ಪಾತ್ರ. ಮುಂದಕ್ಕೆ ಶ್ರೀಯುತ ಧೀರಜ್ ಗಟ್ಟಿಯವರು ಈ ಪದ್ಯಕ್ಕೆ ಶುಭ ಹಾರೈಕೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸುರಕಾದು ಶ್ರೀರಾಮ ದೇವರನ್ನು ವಂದಿಸುವ ಒಂದು ಅಂಚನೆ ಎನ್ನ ಮಿತ್ರರಾಯನ ಪ್ರೀತಮ್ ಕೊಲ್ಯ ಆರು ನೇರು ದುಂಬು ಒಂಜಿ ಸಂಗೀತ ರೆಡಿ ಮಂತಿತ್ತೇರು. ಆ ಸಂಗೀತಗೆ ಎಂಗ್ಲ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಅಂಚನೆ ಶ್ರೀರಾಮ ಭಜನಾ ಮಂದಿರ ಅಂಚನೆ ಎನ್ನ ವೈಯಕ್ತಿಕ ಎಂಗ್ಲ ಮೂಜಿ ಸಂಸ್ಥೆಗಳ ಸಹಕಾರ ಅಂಚನೆ ಶ್ರೀರಾಮ ಭಜನಾ ಮಹಿಳಾ ಮಂಡಳಿ ಅಕ್ಲ ಪೂರ್ಯನಲ್ಲ ಸಹಕಾರ ನನ್ನ ದುಂಬಾಗ್ಲು ಎಂಕ್ಲು ಕೊರೊಂದುಲ್ಲ ಅಂಚನೆ ಎನ್ನ ವೈಯಕ್ತಿಕ ಸಹಕಾರ ನಾನು ಕೊರಪೆ ಬಂಡದು ಅರ್ ನನಾತ್ ಈ ಸಂಗೀತಗೆ ಒಂಜಿ ಎಡ್ಡ ಈ ನಮ್ಮ ಕೊಲ್ಯ ಪರಿಸರಡು ಒಂಜಿ ಸಂಗೀತ ವಿದ್ವಾಂಸ ಅವಾರ್ಡ್ ಬಂಡದು ಯಾನ್ ಶ್ರೀರಾಮ ದೇವಡ ನಟ್ಟೊಂದು ಅಂಚನೆ ಎಂಗ್ಲು ಎಂಗ್ಲ ಶ್ರೀರಾಮ್ ಭಜನಾ ಮಂದಿರ, ಶ್ರೀರಾಮ ಮಹಿಳಾ ಮಂಡಳಿ, ಶ್ರೀರಾಮ್ ಫ್ರೆಂಡ್ ಸರ್ಕಲ್ ನೇತ ಮೂಜಿ ಸಂಸ್ಥೆರ್ಲ ಅರೆಗೆ ನನಾತ್ ಶ್ರೀರಾಮನ ಆಶೀರ್ವಾದ ಉಪ್ಪಾಡು ಬಂಡದು ಎನ್ನರಡ್ಡು ಪಾತ್ರ ಹೊಂದಿಸುವ. ಮುಂದಕ್ಕೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ನೀಡುತ್ತಿರುವಂತಹ ವಿಜಯಣ್ಣ ಇದ್ದಾರೆ. ಅವರೊಬ್ಬ ಪ್ರಗತಿಪರ ಕೃಷಿಕರು, ಆಧುನಿಕ ಕೃಷಿ ಪದ್ಧತಿಯಲ್ಲಿ ತಜ್ಞರು. ಅವರು ಹಲವಾರು ಕಡೆ ತನ್ನ ತಾರಸಿಯಲ್ಲಿ ಕೃಷಿ ಮಾಡುವಂತಹ ಕಾರ್ಯಕ್ರಮಕ್ಕೆ ಭಾಗಿತ್ವವನ್ನು ಮತ್ತು ವಿಶೇಷ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಸೂಪರ್ ಸ್ಟಾರ್ ರೈತ ಎನ್ನುವಂತಹ ಪ್ರಶಸ್ತಿಯು ಇತ್ತೀಚೆಗೆ ಬಂದಿರ್ತದೆ. ಹಾಗೆ ಇತ್ತೀಚೆಗೆ ಬಂದಂತಹ ಪ್ರಶಸ್ತಿಯ 15,000 ನಗದು ಮೊತ್ತವನ್ನು ಅವರು ತನಗಾಗಿ ವಿನಿಯೋಗಿಸದೆ ಕೊರೋನಾ ಬಂಧುತರಿಗಾಗಿ ಅವರು ವಿನಿಯೋಗಿಸಿದ್ದಾರೆ. ಎಲ್ಲವನ್ನು ಸಮಾಜಕ್ಕೆ ಕೊರೋನಾ ಬಂಧುಗಳಿಗಾಗಿ ಸಮರ್ಪಿಸಿದ್ದಾರೆ. ಅಂತಹ ಒಬ್ಬ ವಿಶೇಷ ಸಮಾಜ ಸೇವಕರಾಗಿ ಕೃಷಿ ಪರಿಣಿತರಾಗಿ ಶ್ರೀಯುತ ವಿಜಯಣ್ಣ ನಮ್ಮ ಪ್ರೀತಮ್ ಮಾಸ್ಟ್ರವರ ಪದ್ಯಗಳಿಗೆ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ವಿಶೇಷ ಸಹಕಾರ ನೀಡ್ತಾ ಇದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನಮ್ಮ ಭಾರತ್ ಪ್ರೌಢಶಾಲೆಯ ಶಿಕ್ಷಕರು ಪ್ರೀತಮ್ ಸರ್ ಮಾಡಿದಂಥ ಒಂದು ಭಕ್ತಿಗೀತೆ, ಇದಕ್ಕೆ ಮುಂಚಿನ ಭಕ್ತಿಗೀತೆ ಕೂಡ ನಾನು ಆಲಿಸಿ ತುಂಬ ಖುಷಿಪಟ್ಟಿದ್ದೇನೆ. ಹೀಗಾಗಿ ಈ ರಾಮನ ಒಂದು ಭಜನೆ ಗೀತೆ ಇದು ಎಲ್ಲ ಈ ರಾಮ ಭಕ್ತಾದಿಗಳು ಎಲ್ಲರಿದನ್ನು ಆಲಿಸಿ ಒಂದು ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಮತ್ತು ರಾಮನ ಎಲ್ಲ ಭಕ್ತರಿಗೂ ಈ ಮುಖೇನ ಒಂದು ಆಶೀರ್ವಾದ ಸಿಗಲಿ. ಈ ಒಂದು ಭಕ್ತಿಗೀತೆಯನ್ನು ರಚಿಸಿದಂಥ ಎಲ್ರಿಗೂ, ಇದರೆಲ್ಲರ ಕಾರ್ಯಕರ್ತರಿಗೂ ಕೂಡ, ರಾಮ ಮಂದಿರ ಮತ್ತು ಭಜನಾ ಮಂಡಳಿಯ ಎಲ್ಲರಿಗೂ ಕೂಡ ಶ್ರೀರಾಮನ ಒಂದು ಭಕ್ತಿ ಇರಲಿ. ಹಾಗೂ ರಚನೆ ಮಾಡಿದಂಥ ನಮ್ಮ ದೈಹಿಕ ಶಿಕ್ಷಕರಿಗೆ ಮತ್ತು ಅವರ ಸಂಸಾರ ಎಲ್ರಿಗೂ ರಾಮನು ಅನುಗ್ರಹವನ್ನು ಅನುಗ್ರಹಿಸಲಿ ಅಂತ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ
ಶುಭವನ್ನು ಕೋರುತ್ತಾ ಶ್ರೀಯುತ ವಿಜಯಣ್ಣನವರಿಗೆ ಒಂದು ಗೌರವದ ಹೂವನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರೀತಮ್ ಮಾಸ್ಟರ್ ಅವರು ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಾ ಇದ್ದಾರೆ. ವಿಜಯಣ್ಣನವರು. ಆತ್ಮೀಯ ಬಂಧುಗಳೇ, ಶ್ರೀರಾಮ ಭಕ್ತಿಗೀತೆ, ಶ್ರೀರಾಮ ದರ್ಶನದ ಸರಣಿಯ 2ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬ ಮಂದಿ ಸಹಕಾರ ನೀಡಿದ್ದಾರೆ. ಬದಲಾಗಿ ನಾವು ಹೋದದ್ದು ಕನ್ನಡಿಯ ಶ್ರೀರಾಮ ಕ್ಷೇತ್ರಕ್ಕೆ. ಅಲ್ಲಿ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಒಳ್ಳೆಯ ಆಶೀರ್ವಚನವನ್ನು ನೀಡುವ ಮೂಲಕ ನಮಗೆ ನಮಗೆ ಪ್ರೋತ್ಸಾಹವನ್ನು ನೀಡಿ ಆಶೀರ್ವದಿಸಿದ್ದಾರೆ. ಮತ್ತು ಕ್ಷೇತ್ರದಲ್ಲಿ ಚಿತ್ರೀಕರಣಕ್ಕಾಗೂ ನಮಗೆ ವಿಶೇಷ ಸಹಕಾರವನ್ನು ಅನುಮತಿ ನೀಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಎಲ್ಲರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಹನುಮಗಿರಿಯ ಶ್ರೀ ಕೋದಂಡರಾಮ ಕ್ಷೇತ್ರ, ಅಲ್ಲಿಯ ಆಡಳಿತ ಮಂಡಳಿಯವರಿಗೂ ಸಿಬ್ಬಂದಿ ವರ್ಗದವರಿಗೂ ನಾವು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಹತ್ತಿರದ ಶ್ರೀರಾಮ ಮಂದಿರ ಕೊಲ್ಯ, ಇಲ್ಲಿ ಸ್ವಯಂ ಶ್ರೀ ಪ್ರೀತಮ್ ಮಾಸ್ಟರ್ ಅವರು ಒಬ್ಬ ಭಜನಾ ಮಂಡಳಿಯ ಸದಸ್ಯರಾಗಿ, ಅದರ ಫ್ರೆಂಡ್ ಸರ್ಕಲ್ನ ಸದಸ್ಯರಾಗಿ ತನ್ನ ಸಾಮಾಜಿಕ ಚಟುವಟಿಕೆಗಳನ್ನು, ಭಕ್ತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಅದರ ಎಲ್ಲ ಆಡಳಿತ ಮಂಡಳಿಯವರು, ಎಲ್ಲ ಸದಸ್ಯ ಬಂಧುಗಳು, 3 ವಿಭಾಗಗಳಿವೆ: ಶ್ರೀರಾಮ ಭಜನಾ ಮಂದಿರ ಕೊಲ್ಯ, ಶ್ರೀರಾಮ ಫ್ರೆಂಡ್ ಸರ್ಕಲ್ ಕೊಲ್ಯ ಮತ್ತು ಶ್ರೀರಾಮ ಮಹಿಳಾ ಮಂಡಳಿ ಕೊಲ್ಯ. 3 ಬಳಗದವರು ಇದಕ್ಕೆ ವಿಶೇಷವಾದಂತಹ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಿದ್ದಾರೆ. ಎಲ್ಲರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಭಕ್ತಿಗೀತೆ ಮೂಡಿ ಬರಬೇಕಿದ್ರೆ ಅದು ತುಂಬ ಖರ್ಚು ವೆಚ್ಚದ ದಾರಿ. ಅದಕ್ಕೆ ಸೌಂಡ್ ರೆಕಾರ್ಡಿಂಗ್ನ ಹಿಡಿದು ಎಲ್ಲ ರೀತಿಯ ಖರ್ಚುಗಳು, ಧ್ವನಿ ಮುದ್ರಣ ಮತ್ತು ಚಿತ್ರೀಕರಣ, ಸಂಕಲನ, ಈ ರೀತಿಯ ಖರ್ಚುಗಳು, ಇವೆಲ್ಲದಕ್ಕೂ ಅವರಿಗೆ ಬೆನ್ನೆಲುಬಾಗಿ ಸಹ ನಿರ್ಮಾಪಕರಾಗಿ ತುಂಬ ಮಂದಿ ಅವರ ಗೆಳೆಯ ಬಂಧುಗಳು, ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಸದಸ್ಯ ಬಂಧುಗಳು, ಭಜನಾ ಮಂದಿರದ ಸದಸ್ಯಗಳು, ವಿಶೇಷವಾಗಿ ತಾರನಾಥ್ ಕೋಟೆಕಾರರವರು ಸಂಯೋಜಕರಾಗಿ, ಅಶೋಕ್ರವರು ಶ್ರೀರಾಮ ಮಂದಿರ ಕೊಲ್ಯದ ಅರ್ಚಕರು ಮತ್ತು ಗುಣಪಾಲ್ರವರು, ಅಶ್ವಿನ್ರವರು ತುಂಬ ಮಂದಿ ಸಹಕಾರ ನೀಡಿದ್ದಾರೆ. ಒಬ್ಬೊಬ್ಬರ ಹೆಸರು ಹೇಳ್ತಾ ಹೋದರೆ ಅದು ತುಂಬ ಉದ್ದ ಆಗುತ್ತದೆ. ಕಾರ್ಯಕ್ರಮ ಸರಳವಾದಂತಹ, ಸಾಂಕೇತಿಕವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಎಲ್ಲ ಭಕ್ತ ಬಂಧುಗಳಿಗೂ, ಸಜ್ಜನ ಬಂಧುಗಳಿಗೂ, ಅವರ ಗೆಳೆಯ ಬಂಧುಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಅವರ ಮುಂದಿನ ಭಕ್ತಿಗೀತೆಯ ಸರಣಿಗೂ ಇದೇ ರೀತಿಯ ಸಹಕಾರ ಎಲ್ಲರಿಂದಲೂ ದೊರೆಯಲಿ. ಈ ಭಕ್ತಿಗೀತೆಗಳು ಇನ್ನಷ್ಟು ಸುಮಧುರವಾಗಿ, ಸುಶ್ರಾವ್ಯವಾಗಿ, ಕೇಳುಗರಿಗೆ, ನೋಡುಗರಿಗೆ ಒಳ್ಳೆಯ ರೀತಿಯಲ್ಲಿ ಆಗುವಂತೆ ಮೂಡಿ ಬರಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಂತಹ ಶ್ರೀಯುತ ಜಯಂತ್ ಪರಿಯತ್ತೂರು, ಶ್ರೀಯುತ ಧೀರಜ್ ಗಟ್ಟಿಯವರಿಗೆ, ವಿಜಯಣ್ಣನವರಿಗೆ, ಅವರ ಧರ್ಮಪತ್ನಿ ಶ್ರೀಮತಿ ಪೂರ್ಣಿಮಾ ಪ್ರೀತಮ್ರವರಿಗೆ, ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ನಮಸ್ಕಾರ. ಶ್ರೀರಾಮನ ಅನುಗ್ರಹ ನಿರಂತರವಾಗಿ ಎಲ್ಲರಿಗೂ ದೊರಕಲಿ ಅನ್ನುವಂಥ ಹಾರೈಕೆಯೊಂದಿಗೆ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ. ಜೈ ಶ್ರೀರಾಮ್.